ಶ್ರೀ ಒಡೆಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಇದರ ನೂತನ ಕಟ್ಟಡದ ಉದ್ಘಾಟನೆ ಹಾಗೆ ಸ್ಥಳಾಂತರ ಇದರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಪೂಜ್ಯ ಗುರುಗಳು ಮಾತಾಡಿದ ಮೇಲೆ ಮಾತಾಡುವಂತಹ ಅವಕಾಶ ಅಲ್ಲ ಕೂಡ. ಆದರೆ ಇಂದು ಅನಿರೀಕ್ಷಿತವಾಗಿ ಒಂದು ಅಭಿನಂದನೆಗಳನ್ನು ಹೇಳಲೇಬೇಕಾಗಿದೆ. ಯಾಕಂದರೆ 1-2 ದಿವಸಗಳ ಮುಂಚೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಸಹಕಾರ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯದಿಂದ ಲಭಿಸಿದೆ. ಅದಕ್ಕಾಗಿ ತುಂಬ ಸಂತೋಷವಾಗ್ತಾ ಇದೆ. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದರೊಂದಿಗೆ ನಮ್ಮ ಸಹಕಾರಿ ಸಂಸ್ಥೆ ಅತ್ಯುತ್ತಮ ಸಂಸ್ಥೆ ಅನ್ನುವಂತಹ ಇನ್ನೊಂದು ಪ್ರಶಸ್ತಿಯೂ ನಮಗೆ ಲಭ್ಯವಾಗಿದೆ. ಅದಕ್ಕೂ ಇನ್ನೊಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ಇಟ್ಕೊಂಡು 2 ಮಾತನ್ನು ಆಡ್ತಾ ಇದ್ದೇನೆ. ಈ ಸಹಕಾರಿ ಸಂಸ್ಥೆ ಇಷ್ಟು ಯಶಸ್ವಿಯಾಗಿ ಮುಂದೆ ಬರಬೇಕಿದ್ರೆ ಅದರ ಹಿಂದಿರುವ ಮಹತ್ತರವಾದ ದೊಡ್ಡ ಶಕ್ತಿ ನಮ್ಮ ಗುರುಗಳು, ಪರಮಪೂಜ್ಯರ ದಿವ್ಯಾನುಗ್ರಹ, ಹಾಗೆ ಎಲ್ಲ ಆಡಳಿತ ಮಂಡಳಿ, ನಿರ್ದೇಶಕ ಸಮಿತಿ, ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆ ರೀತಿಯಲ್ಲಿ ಇರುವಂತಹ ನಮ್ಮ ಸಿಬ್ಬಂದಿ ವರ್ಗ, ಅವರೆಲ್ಲರಿಗೂ ಅವರ ಸತತ ಪ್ರಯತ್ನ, ಸ್ವಾಮೀಜಿ ಆವಾಗಲೂ ಹೇಳಿದರು ಶ್ರದ್ಧೆ ಅಂತ, ಭಕ್ತಿ ಅಂತ, ಅವರೆಲ್ಲರ ಆ ಅತ್ಯುತ್ತಮ ಕಾರ್ಯದಿಂದ ಈ ಒಂದು ಸಹಕಾರಿ ಸಂಸ್ಥೆ ಅತ್ಯುನ್ನತವಾಗಿ ಯಶಸ್ವಿ ಆಗಿದೆ, ಇನ್ನೂ ಆಗ್ತದೆ ಅಂತ ಹೇಳಿಕೊಳ್ಳುತ್ತಾ, ಸಹಕಾರಿ ಸಂಸ್ಥೆ ಅಂತ ಸಹಕಾರ ಅಂದರೆ ಒಂದು ಮಾನವೀಯ ಮೌಲ್ಯ ಅಂತ ಹೇಳಬಹುದು. ಪರಸ್ಪರ ಕೊಡುಕೊಳ್ಳುವಿಕೆ, ಈ ಸಹಕಾರಿಯ ಮುಖ್ಯ ಉದ್ದೇಶವೇ ಹಾಗೆ. ಸಹಭಾಗಿತ್ವ, ಹಾಗೆ ಸಮಬಾಳ್ವೆ, ಸಮಪಾಲು, ಹಾಗೆ ಸೇವೆ ಅದರ ಮುಖ್ಯ ಉದ್ದೇಶವಾಗಿರ್ತದೆ. ನಾವು ಕುಟುಂಬವನ್ನೇ ತಗೊಂಡ್ರೆ ಅದೊಂದು ಚಿಕ್ಕ ಸಹಕಾರ ಸಂಸ್ಥೆ ಅಂತ ಹೇಳಬಹುದು. ಅಲ್ಲಿ ಎಲ್ಲವೂ ಅಡಗಿದೆ. ನಾವು ಹಿಂದಿನ ಚರಿತ್ರೆಯನ್ನು ತಗೊಂಡು ಕೂಡ ರಾಮಾಯಣದಲ್ಲಿ ಬರುವಂತಹ ರಾವಣನ ಸಂಹಾರಕ್ಕೆ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಆ ರಾವಣನ ಸಂಹಾರವನ್ನು ಮಾಡಿದಂತಹ ಆ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಅಲ್ಲಿಯೂ ಒಗ್ಗಟ್ಟಿದೆ, ಅಲ್ಲಿಯೂ ಸಹಕಾರ ಇದೆ. ಅಂದಿನಿಂದ ಇಂದಿನವರೆಗೂ ಈ ಸಹಕಾರಿ ಸಂಸ್ಥೆ ಅಂದರೆ ಅನೇಕ ಕುಟುಂಬಗಳ ಒಂದು ಒಗ್ಗಟ್ಟಿನಿಂದ ಎಲ್ಲರ ಶ್ರೇಯಸ್ಸಿಗೆ ದುಡಿಯುವಂತಹ ಒಂದು ಸಂಸ್ಥೆ ಆಗಿದ್ದುಕೊಂಡು, ನಾವು ಹಿಂದೆ ಇತಿಹಾಸವನ್ನು ನೋಡಿದರೂ ಕೂಡ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದೊಂದಿಗೆ ಅನೇಕ ನೇತಾರರ ಉದ್ದೇಶವೂ ಅದೇ ಆಗಿತ್ತು. ರಾಷ್ಟ್ರದ ಅಭಿವೃದ್ಧಿ ಆಗಬೇಕಿದ್ರೆ ಅದು ಹಳ್ಳಿಯಿಂದ ಅಂತ, ಹಳ್ಳಿಯ ಆರ್ಥಿಕ ಬಲದಿಂದ. ಆ ಆರ್ಥಿಕ ಬಲ ಯಾವುದಂದರೆ ಅದು ಸಹಕಾರಿ ಸಂಸ್ಥೆ. ಆ ಸಹಕಾರಿಯ ಸಂಸ್ಥೆಯಿಂದ, ಸಹಕಾರಿಯ ಕ್ಷೇತ್ರದಿಂದ ರಾಷ್ಟ್ರದ ಉನ್ನತಿ ಆಗಲಿಕ್ಕೆ ಸಾಧ್ಯವಿದೆ. ಇವಾಗಲೇ ಹೇಳಿದರು ರಾಜೇಶಣ್ಣ. ಆದ್ದರಿಂದ ಈ ನಮ್ಮ ಒಡೆಯೂರು ಕ್ಷೇತ್ರದ ಈ ಸಹಕಾರಿ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಮುಂದೆ ಬರಲಿ. ಪೂಜ್ಯ ಗುರುಗಳ ಉದ್ದೇಶವೇ ಹೌದು, ಜನಹಿತವೇ ಅದರ ಮುಖ್ಯ ಗುರಿ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಸಹಕಾರಿ ಸಂಸ್ಥೆ ಹಾಗೆ ಯೋಜನೆಗಳ ಮುಖಾಂತರ ಹಲವು ರೀತಿಯ ಸೇವಾ ಕೈಂಕರ್ಯವನ್ನು ಶ್ರೀ ಸಂಸ್ಥಾನ ಮಾಡ್ತಾ ಇದೆ. ಅವರ ಅನುಗ್ರಹ ಮುಂದೆಯೂ ಅನುಗ್ರಹಿಸ್ತಾ ಈ ಸಹಕಾರಿ ಸಂಸ್ಥೆ ಶ್ರೇಯಸ್ಸನ್ನು ಪಡೆಯಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಶ್ರೀ ಗುರು ಕೃಪೆ ಅನುಗ್ರಹಿಸ್ತಾ ಇರಲಿ ಅಂತ ಹೇಳಿಕೊಳ್ಳುತ್ತಾ ಮಾತಿಗೆ ವಿರಾಮ ಇಡ್ತೇನೆ. ಜಯ ಗುರುದೇವ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.